ಕಿಶ ಲುಂಗಿ ಹಾಕೊಂಡೇನು ಮದುವೆಗೆ ಹೊರಟದ್ದ? ನೀನಿಸ ರೆಡಿಯಾಗಿ ನೀನಿಸ ಮದುವೆಗೆ ಹೊರಟದ್ದ? ಅಲ್ಲ ಅಲ್ಲ, ನಾನು ಸ್ಕೂಲ್ಗೆ ಹೊರಟದ್ದು. ಸ್ಕೂಲಿಗೆ ಹೊರಟದ್ದು. ನಾವು ಸೆಕೆಂಡ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಆರ್ ರೆಡಿ ಟು perform a mixed songs. Enjoy our dance and encourage all. തിരുപ്പള്ളി പുകളെറും രാക്കുളി നാളാണേ. പാലാപ്പള്ളി തിരുപ്പള്ളി പുകളെറും രാക്കുളി നാളാണേ. നടന്നാരോ കുന്നിറങ്ങുന്നേ. ആവോ ദാമാരോ നാലാള് കൂടണല്ലോ. King Khan and one and only yo honey singer. मुझको को थोड़ा रंग घुमा के अन्ना के जैसा चश्मा लगा के कोकोनट में लस्सी मिला के आ जाओ सारे मुंड बना. मुझको थोड़ा रंग घुमा के अन्ना के जैसा चश्मा लगा के कोकोनट में लस्सी मिला के सारे मूड बना के. రాజమండ్రి రాగమంజరి మాయమ్మ పేరు తలవనోళ్ళు వేరు వేసిరే కళాకారుల ఫ్యామిలీ మరి
ಮಾಡ್ಸಬೇಕಿತ್ತು ಆ ಕುರ್ಚಿನಿ ಮಾಡ್ಸಬೇಕಿತ್ತು ನಮ್ಮ ದೇಶ ಭಾರತ ವಿವಿಧ ಸಂಸ್ಕೃತಿಗಳ ತವರೂರು. ರಾಷ್ಟ್ರದ ವಿಷಯ ಬಂದಾಗ ಹಿಂದಿ ಭಾಷೆ ಮಾತನಾಡುವ ಹಿಂದೂಸ್ತಾನಿಗಳು, ಅದೇ ನಮ್ಮ ನಾಡಿನ ವಿಷಯ ಬಂದಾಗ ಕನ್ನಡ ಭಾಷೆ ಮಾತನಾಡುವ ಕನ್ನಡಿಗರು. ನಮ್ಮ ಊರಿನ ವಿಷಯ ಬಂದಾಗ ತುಳು ಭಾಷೆ ಮಾತನಾಡುವ ತುಳುವರು ನಾವು ಎಂಬುದನ್ನು ನೃತ್ಯದ ಮೂಲಕ ಎಲ್ಲ ಭಾಷೆಗಳಿಗೂ ಪ್ರಾಮುಖ್ಯತೆ ಕೊಡುವ ಭಾರತೀಯರೆಂದು ತೋರಿಸಲು ಬರುತ್ತಿದ್ದೇವೆ. 6ನೇ ತರಗತಿಯ ವಿದ್ಯಾರ್ಥಿಗಳು. ಕನ್ನಡ ರೋಮಾಂಚನವೇ ಕನ್ನಡ ಕಸ್ತೂರಿ ನುಡಿದು ಕರುಣಾಳು ಮಣ್ಣಿದು ಚಿಂತಿಸು ವಂದಿಸು ಪೂಜಿಸು ಪೂಜಿಸು ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ.
ఆ కుర్చీని మాట్లాడండి. ಲೈಫ್ ಕೇರ್ ಕ್ಲಿನಿಕಲ್ ಲ್ಯಾಬೊರೇಟರಿ ಮಜೂರ್. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ನಮ್ಮಲ್ಲಿ ಎಲ್ಲ ತರಹದ ರಕ್ತ ಪರೀಕ್ಷೆ ಹಾಗೂ ಮೂತ್ರ ಪರೀಕ್ಷೆ, ಮಲ ಪರೀಕ್ಷೆ ಮಾಡಿಕೊಡಲಾಗುವುದು. ವಿಶೇಷ ಸೂಚನೆ: ಮನೆಗೆ ಭೇಟಿ ನೀಡಿ ರಕ್ತ ಸಂಗ್ರಹಿಸಲಾಗುವುದು ಹಾಗೂ ಪೂರ್ಣ ದೇಹದ ತಪಾಸಣೆ ಕೇವಲ 999 ರುಗೆ ಮಾಡಿಕೊಡಲಾಗುವುದು. ನಮ್ಮ ಸ್ಥಳ ಮಜೂರು ಸರ್ಕಲ್, ನಿಯರ್ ಗ್ರಾಮ ಪಂಚಾಯತ್ ಮಜೂರು, 57410.
तुम्हें उन लड़कों के मुंह लगने की क्या जरूरत थी? तुम्हें पहले ही कहा था लड़कों से ज्यादा दोस्ती मत रखो। किसी लड़की का हंसकर बात करना और मिलना ये उनकी निशाना है। ऐसा क्यों? जीना 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 रे गुना गुना माई तेरी चूनरिया लहराए। जीना जीना रे गुना गुना माई तेरी चूनरिया लहराए। रंग तेरी रीत का रंग तेरी प्रीत का रंग तेरी जीत का है लाई लाई लाई। रंग तेरी रीत का रंग तेरी प्रीत का माई तेरी चूनरिया लहराए। जब जब मुझे पे उठा सवार माई तेरी चूनरिया लहराए। जीना जीना रे उड़ा गुलाल माई तेरी चूनरिया लहराए। हमारी अम्मा गाड़ी की सुन समाज के लोग हमारा कैरेक्टर क्यों तय करते हैं? बड़ी कंपनी है, अच्छे से ध्यान देना बेटा। तेरे भरोसे हम सब मिल गए, ध्यान रखना। तुम्हारा फ्यूचर इस कंपनी में बहुत अच्छा है, प्रमोशन भी मिल सकता है अगर तुम्हें चाहिए तो। हाथ में किसी पोस्ट की ताकत होने का क्या ये मतलब होता है कि वो जो मन में कर सकते हैं? आज से अब से आन मेरी मैं तुमको ना छूने दूंगी। जान को चाहे छलनी कर दो मान को ना छूने दूंगी। आज से अब से आन मेरी मैं तुमको ना छूने दूंगी। जान को चाहे छलनी कर दो मान को ना छूने दूंगी। छू के देखो दिल मेरा तुम्हें दिल में अपने बन लूंगी। पर छू के देखो तुम मुझको मैं तुमको नहीं छोड़ूंगी। मैं तुमको नहीं छोड़ूंगी। तुमको नहीं छोड़ूंगी। बेटा, इस दुनिया में तुम्हें जीना है तो खुद की रक्षा खुद ही करनी होगी। समय को भी तलाश है, समय को भी तलाश है।
We should save our boys because if we save our boys, our girls will be safe. इसलिए इसमें बहुत ಎಲ್ಲರಿಗೂ ವಂದನೆಗಳು. ನಾನು ಚಿನ್ಮಯ್, 5ನೇ ತರಗತಿಯಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿ. ನಾನು ಈಗ ನಿಮ್ಮ ಮುಂದೆ ಭಗತ್ ಸಿಂಗ್, ಬ್ರಿಟಿಷ್ ಅಧಿಕಾರಿ ಮತ್ತು ಭಗತ್ ಸಿಂಗ್ನ ತಾಯಿಯ ಪಾತ್ರಗಳನ್ನು ನಿಮ್ಮ ಮುಂದೆ ಮಾಡಿ ತೋರಿಸಲಿದ್ದೇನೆ. ಎಲ್ಲರೂ ನನ್ನನ್ನು ಪ್ರೋತ್ಸಾಹಿಸಿ ಎಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ನಿನಗೆ ಗಲ್ಲು ಶಿಕ್ಷೆಯಾಗಿದೆ. ಗೊತ್ತು ಸಾಹೇಬ್ರೆ, ಗೊತ್ತು. ಆ ಬಗ್ಗೆ ನನಗೆ ಹೆಮ್ಮೆ ಇದೆ. ಭಗತ್ ಸಿಂಗ್, ವಾಟ್ ಆರ್ ಯು ಟಾಕಿಂಗ್? ಯಾಕೆ ಸಾಯ್ತಾ ಇದ್ದಿ? ನಿನ್ನ ವಯಸ್ಸೆಷ್ಟು ಗೊತ್ತಾ? ನೀನಿನ್ನೂ ಚಿಕ್ಕವ. ಯಾಕೆಂದ್ರೆ ಸಾಹೇಬ್ರೆ, ಈ ಮಣ್ಣು ನೋಡಿದ್ರ? ಈ ಮಣ್ಣು ಸಾಮಾನ್ಯವಾದ ಮಣ್ಣಲ್ಲ, ಜಲಿಯನ್ವಾಲ ಬಾಗ್ನ ಮಣ್ಣು. ಈ ಮಣ್ಣಿನಲ್ಲಿ ನನಗೆ ಕೋಟ್ಯಾಂತರ ಭಾರತೀಯ ಸ್ವಾತಂತ್ರ್ಯದ ಹಂಬಲ, ಕನಸು ಮಾತ್ರವಲ್ಲ, ಅವರೆಲ್ಲರ ಕೂಗು ಕೇಳಿಸ್ತಾ ಇದೆ. ಹಾಗಾಗಿ ಈ ಮಣ್ಣು ನನ್ನ ದ್ವೇಷ, ಆಕ್ರೋಶದ ಸಂಕೇತ ಸಾಹೇಬ್ರೆ, ಆಕ್ರೋಶದ ಸಂಕೇತ. ಸ್ವಾತಂತ್ರ್ಯ, ಯು ಮೀನ್ ಫ್ರೀಡಮ್? ನೆವರ್, ಚಾನ್ಸ್ ಇಲ್ಲ. ನಿನಗೆ ಸ್ವಾತಂತ್ರ್ಯ ಕೊಡೋದಕ್ಕೆ ಆಗೋದಿಲ್ಲ. ನೀನೀಗ ಕಿತ್ತುಕೊಳ್ಳೋ
ಸಾಧ್ಯನೇ ಇಲ್ಲ, ಗೊತ್ತದಲ್ಲ? ಭಯ, ನಮಗೆ ಭಯ. ಹೌದು ಸಾಹೇಬ್ರೆ, ನಿಜವಾಗಿಯೂ ನನಗೆ ಭಯವಾಗ್ತಾ ಇದೆ. ಆದರೆ ಅದು ನನ್ನ ಸಾವಿಗಾಗಿ ಅಲ್ಲ. ನನ್ನ ಇದೇ ಸಾವಿನಿಂದ ಹುಟ್ಟಿಕೊಳ್ಳುವ ಕ್ರಾಂತಿಕಾರಿಗಳು ಅದೆಷ್ಟೋ ಹೀನಾಯವಾಗಿ ನಿಮ್ಮನ್ನು ಹೊಡೆದೋಡಿಸಿಕೊಳ್ಳುತ್ತಾರಲ್ಲ, ಅದನ್ನು ಯೋಚಿಸುವಾಗ ನನಗೆ ನಿಜಕ್ಕೂ ಭಯವಾಗ್ತಾ ಇದೆ ಸಾಹೇಬ್ರೆ, ನಿಜಕ್ಕೂ ಭಯವಾಗ್ತಾ ಇದೆ. ಅದರ ಎದುರು ನನ್ನ ಸಾವಿನ ಭಯವೇ ಇಲ್ಲ ಸಾಹೇಬ್ರೆ. ನನ್ನ ಸಾವಿನ ಬಗ್ಗೆ ಚಿಂತೆಯೂ ಇಲ್ಲ. ಓ ಭ್ರಮೆ ಭಗತ್ ಸಿಂಗ್, ನೀವು ಯಾವುದೇ ಸ್ವಾತಂತ್ರ್ಯ ಹೋರಾಟ ಮಾಡಿ ನಮ್ಮನ್ನ ಜಯಿಸೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮಿಂದ ಯಾವ ಕ್ರಾಂತಿಯು ನಡೆಯೋದಕ್ಕೆ ನಾವು ಬಿಡೋದಿಲ್ಲ. ಯಾಕೆ ಸಾಧ್ಯವಿಲ್ಲ ಸಾಹೇಬ್ರೆ? ನಾನು ಚಿಕ್ಕವನಿರುವಾಗಲೇ ನಿರ್ಧಾರ ತೆಗೆದುಕೊಂಡಿದ್ದೆ. ನನಗೆ 3 ವರ್ಷ ಪ್ರಾಯವಿದ್ದಾಗ ನನ್ನ ಚಿಕ್ಕಪ್ಪ ಸ್ವರ್ಣ ಸಿಂಗ್ ಇದೇ ಸ್ವಾತಂತ್ರ್ಯ ಹೋರಾಟದಲ್ಲಿ ಹುತಾತ್ಮರಾದರು. ನನಗೆ 8 ವರ್ಷ ಪ್ರಾಯವಿದ್ದಾಗ ನನ್ನ ಗುರುಗಳಾದ ಕಟ್ಟಾ ಸಿಂಗ್ ಇದೇ ಸ್ವಾತಂತ್ರ್ಯಕ್ಕೆ ಬೇಕಾಗಿ ಹೋರಾಟ ಮಾಡಿ ಮಡಿದರು. ಯಾವ ಹುಡುಗ ಇಂತಹ ತ್ಯಾಗ ಬಲಿದಾನಗಳ ನಡೆ ಬೆಳೆದನೋ ಅವನು ನಿಮಗೆ ಶರಣಾಗುತ್ತಾನೆ ಎನ್ನುವಂತಹ ನಂಬಿಕೆ ಇದೆಯಾ? ನಂಬಿಕೆ ಇದೆಯಾ ಸಾಹೇಬ್ರೆ? ನಂಬಿಕೆ ಇದೆಯಾ? ಹಡುಗೂಸನ್ನು ಕಳೆದುಕೊಳ್ಳುವ ಭಯ ಹೆತ್ತವರಿಗೆ, ದೇಹ ಬಿಟ್ಟರೆ ಹೆಪ್ಪುಗಟ್ಟುವ ಭಯ ನೆತ್ತರಿಗೆ. ಹೆತ್ತವರ ಭಯವಿಲ್ಲ, ನೆತ್ತರಿನ ಹಂಗಿಲ್ಲ. ಸತ್ತು ಮಣ್ಣಾಗುವ ಮುನ್ನ ಸ್ವತಂತ್ರನಾಗುವ ಬಯಕೆ ನನಗೆ ಸಾಹೇಬ್ರೆ, ಸ್ವತಂತ್ರನಾಗುವ ಬಯಕೆ ನನಗೆ. ಓಕೆ ಭಗತ್ ಸಿಂಗ್, ನೀನು ಸಾಯುವುದಕ್ಕೆ ತಯಾರಾಗಿದ್ದೆ ಅಂತ ನಂಗೆ ಚೆನ್ನಾಗಿ ಗೊತ್ತಾಯ್ತು. ನಿನ್ನ ಕೊನೆಯ ಆಸೆ ಏನಾದರೂ ಇದೆಯಾ? ಇದನ್ನು ಹೇಳು. ಇದೇ ಸಾಹೇಬ್ರೆ, ನನ್ನ ಕೊನೆಯ ಆಸೆ ಇದೆ. ಸ್ವಾತಂತ್ರ್ಯದ ಸೂರ್ಯ ಭಾರತಾಂಬೆಯ ಮಡಿಲೇ ಇಲ್ಲಿ ಬರಬೇಕು. ಆ ಪಚ್ಚರಿದ ಬೆಳಕಿನಲ್ಲಿ ಕೆಂಪು ಕೋತಿಗಳ ಅಟ್ಟಹಾಸ ಸುಟ್ಟು ಹೋಗಬೇಕು. ನಡು ರಾತ್ರಿಯಲ್ಲಿ ಕಡುಗಳ್ಳರಂತೆ ಓಡಿ ಹೋಗುವಿರಿ. ಆ ಸುದಿನವನ್ನ ನೋಡೋದಿಕ್ಕೆ ಮತ್ತೊಮ್ಮೆ ಹುಟ್ಟಿ ಬರುವೆ ಇನ್ನೊಬ್ಬ ಕ್ರಾಂತಿಕಾರಿಯಾಗಿ. ನನ್ನ ಕೊನೆಯ ಆಸೆ ಒಂದೇ, ಇನ್ಕ್ವಿಲಾಬ್ ಜಿಂದಾಬಾದ್, ಇನ್ಕ್ವಿಲಾಬ್ ಜಿಂದಾಬಾದ್, ಇನ್ಕ್ವಿಲಾಬ್. ಮಗ ಭಗತ್ ಸಿಂಗ್, ನೋಡಿ, ಇಲ್ಲಮ್ಮ, ನೀವು ಅಳಬಾರದಮ್ಮ, ದಯಮಾಡಿ ನೀವು ಅಳಬಾರದಮ್ಮ. ಯಾವುದೇ ಕಾರಣಕ್ಕೂ ನೀವು ಅಳಬಾರದು. ನನಗಾಗಿ ನೀವು ಅಳಲೇಬಾರದು. ನೋಡಿ, ಇಲ್ಲಮ್ಮ, ನೀವು ಅಳಬಾರದಮ್ಮ. ಆದರೂ ಮಗನನ್ನು ಕಳೆದುಕೊಂಡು ನಾನು ಹೇಗೆ ಬದುಕಲಿ? ನೀನಿಲ್ಲದ ನನ್ನ ಬಾಳು ಶೂನ್ಯ ಮಗ, ಶೂನ್ಯ. ಮಗನನ್ನು ಕಳೆದುಕೊಂಡು ನಾನು ಹೇಗೆ ಬದುಕಬೇಕು ಮಗ, ಹೇಗೆ ಬದುಕಬೇಕು? ನಿನ್ನ ಚಿಕ್ಕಪ್ಪ ಗುರುಗಳ ಹಾದಿಯನ್ನೇ ನೀನು ತುಳಿದೆ. ಇವತ್ತು ನೀನು ದೇಶಕ್ಕಾಗಿ ಸಾಯುವುದಕ್ಕೆ ಹೊರಟೆ. ದಯಮಾಡಿ ನೀವು ಅಳಬಾರದಮ್ಮ, ಯಾವುದೇ ಕಾರಣಕ್ಕೂ ನೀವು ಅಳಬಾರದು. ಇವತ್ತು ಆ ಬ್ರಿಟಿಷರು ನನ್ನ ದೇಹವನ್ನು ಸುಟ್ಟು ಬಿಡಬಹುದು, ಆದರೆ ನನ್ನ ಚಿಂತನೆಗಳನ್ನಲ್ಲ, ನನ್ನ ತತ್ವಗಳನ್ನಲ್ಲ. ಅದನ್ನು ಮುಂದೆ ಸಾವಿರಾರು ಜನರು ಅನುಸರಿಸಿ ಅವರೆಲ್ಲರನ್ನು ನಿನ್ನ ಮಕ್ಕಳಂತೆ ಭಾವಿಸಿಕೊ. ಸಾವಿಗಾಗಿ ನನಗೆ ಯಾವ ಅಂಜಿಕೆಯೂ ಇಲ್ಲಮ್ಮ. ಧೈರ್ಯದಿಂದ ನಾನು ಸಾಯುವುದಕ್ಕೆ ಹೊರಡುತ್ತೇನೆ. ನಾನು ಸಾಯುತ್ತಿರುವುದು, ನಾನು ನನ್ನ ಪ್ರಾಣವನ್ನು ಅರ್ಪಿಸುವುದು ತಾಯ್ನಾಡಿಗಾಗಿ, ನನ್ನ ದೇಶಕ್ಕಾಗಿ, ನನ್ನ ಜನರಿಗಾಗಿ. ನೀನು ಧೈರ್ಯದಿಂದರಮ್ಮ, ಧೈರ್ಯದಿಂದಿರು. ಹೋಗು 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 ಮಗ ಭಗತ್